ಕೆಮಿಂಜೆ ಶ್ರೀ ಷಣ್ಮುಖ ಸುಬ್ರಹ್ಮಣ್ಯ ಶ್ರೀ ಮಹಾವಿಷ್ಣು ದೇವಸ್ಥಾನದಲ್ಲಿ ಪಂಚಮಿ ಉತ್ಸವ, ಆಶ್ಲೇಷ ಬಲಿ, ನಾಗತಂಬಿಲ ಹಾಗೂ ಷಷ್ಠಿ ಮಹೋತ್ಸವವು ವಿಜೃಂಭಣೆಯಿಂದ ಜರುಗಲಿದ್ದು, ಷಷ್ಠಿ ಮಹೋತ್ಸವದ ಅಂಗವಾಗಿ ಹಸಿರು ಹೊರೆಕಾಣಿಕೆಯ ಶ್ರದ್ಧಾ ಮೆರವಣಿಗೆಯೂ ನಡೆಯಿತು. ಶ್ರೀ ಮಹಾಲಿಂಗೇಶ್ವರ ದೇವಳದಿಂದ ಶ್ರೀ ಮಹಾವಿಷ್ಣು ದೇವರ ಉತ್ಸವ ಮೂರ್ತಿಗೆ ಸ್ವರ್ಣ ಕವಚವನ್ನ ಹಾಗೂ ಧೂಮಾವತಿ ದೇವದ ಬಿಂಬ ಹಾಗೂ ಹಸಿರು ಹೊರೆ ಕಾಣಿಕೆ ಜರುಗಿದ್ದು, ಇದರ ಉದ್ಘಾಟನೆಯನ್ನ ಶ್ರೀ ಮಹಾವಿಷ್ಣು ದೇವರ ಉತ್ಸವ ಮೂರ್ತಿಗೆ ಸ್ವರ್ಣ ಕವಚವನ್ನ ಸಮರ್ಪಣೆ ಮಾಡಿದ ಸೇವಾಕರ್ತರಾದ ಉದ್ಯಮಿ ಬೆಂಗಳೂರು ನಿವಾಸಿ ನಾಗೇಶ್ ರಾವ್ ಅತ್ತಾಳ ಹಾಗೂ ಸುಜಾತ ದಂಪತಿ ತೆಂಗಿನಕಾಯಿಯನ್ನ ಒಡೆಯುವ ಮೂಲಕ ಮೆರವಣಿಗೆಗೆ ಚಾಲನೆ ನೀಡಿದ್ರು. ಇದೇ ವೇಳೆ ಮಾತನಾಡಿದ ಅವರು, ಪ್ರತಿ ವರ್ಷ ಷಷ್ಠಿ ಉತ್ಸವದಂದು ಪ್ರತಿಷ್ಠಿತ ಕೆಮ್ಮಿಂಜೆ ದೇವಸ್ಥಾನದಲ್ಲಿ ಷಷ್ಠಿ ಉತ್ಸವ ಬಹಳ ವಿಜೃಂಭಣೆಯಿಂದ ನಡೆದಿರುತ್ತದೆ. ಅಪಾರ ಸಂಖ್ಯೆಯಲ್ಲಿ ಭಕ್ತಾದಿಗಳು ಶ್ರೀ ಷಣ್ಮುಖ ಸುಬ್ರಹ್ಮಣ್ಯ ಶ್ರೀ ಮಹಾವಿಷ್ಣು ದೇವಸ್ಥಾನಕ್ಕೆ ಭೇಟಿ ಕೊಟ್ಟು ದೇವರಲ್ಲಿ ಹರಕೆಯನ್ನ ಸಲ್ಲಿಸುತ್ತಾರೆ. ಅದರಂತೆ ಪ್ರಸ್ತುತ ವರ್ಷವೂ ಕೆಮ್ಮಿಂಜೆ ದೇವಸ್ಥಾನದಲ್ಲಿ ಷಷ್ಠಿ ಮಹೋತ್ಸವವನ್ನು ವಿಜೃಂಭಣೆಯಿಂದ ಆಚರಿಸುವ ಪ್ರಯುಕ್ತ ಶ್ರೀ ಮಹಾಲಿಂಗೇಶ್ವರ ದೇವಸ್ಥಾನದಲ್ಲಿ ಪೂಜೆ ಸಲ್ಲಿಸಿ ಹಸಿರು ಹೊರೆ ಕಾಣಿಕೆಯ ಮೆರವಣಿಗೆಯೊಂದಿಗೆ ಕೆಮ್ಮಿಂಜೆ ದೇವಸ್ಥಾನಕ್ಕೆ ತೆರಳುತ್ತಿರುವುದು ದೇವರಿಗೆ ಸಲ್ಲಿಸುವ ಶ್ರದ್ಧಾ ಭಕ್ತಿಯ ಪ್ರಾರ್ಥನೆಯಾಗಿದೆ ಎಂದರು. ಮಾಡ್ತಾ ಇದ್ದಾರೆ. ಹಾಗೆ ದೈವದ ಬಿಂಬ, ಧೂಮಾದಿ ದೇವತೆಯೊಂದು ಎಲ್ಲ ವ್ಯವಸ್ಥಾಪನಾ ಸಮಿತಿಯವರಿಂದ ಒಂದು ದೈವದ ಬಿಂಬ ಅದನ್ನು ಸಮರ್ಪಣೆ ಮಾಡಿ ದೇವರಿಗೆ ಪ್ರಾರ್ಥನೆ ಮಾಡಿಕೊಂಡು ಹೊರೆಕಾಣಿಕೆ ಇಲ್ಲಿ ಮಹಾಲಿಂಗೇಶ್ವರ ಸನ್ನಿಧಿಯಿಂದ ಹೊರಡುವಂತಹ ಪ್ರಾರಂಭ ಕಾಲದಲ್ಲಿ ಆ ಮುಹೂರ್ತ ಮಾಡಿಸುವುದು. ಹಾಗೆಯೇ ವಿಶೇಷವಾಗಿ ಷಣ್ಮುಖ ಸುಬ್ರಹ್ಮಣ್ಯ ಸ್ವಾಮಿಯ ಸನ್ನಿಧಿಯಲ್ಲಿ ಇರತಕ್ಕಂತಹ ಮಹಾವಿಷ್ಣುವಿನ ಮೂರ್ತಿಗೆ ಸ್ವರ್ಣ ಕವಚ ನಿಮ್ಮಿಂದ ಯಥಾಶಕ್ತಿಯಾಗಿ ದೇಣಿಗೆ ರೂಪದಲ್ಲಿ ಸೇವೆಯನ್ನು ಸಮರ್ಪಣೆ ಮಾಡಿದ್ದೇವೆ. ಹಾಗೆ ಧೂಮಾವತಿ ಬಿಂಬ ಕೂಡ ಸಮರ್ಪಣೆ ಮಾಡುವಂಥದ್ದು ಷಷ್ಠಿ ಮಹೋತ್ಸವದ ಶುಭ ಸಂದರ್ಭದಲ್ಲಿ ಮಾಡುವಂಥ ವ್ಯವಸ್ಥಾಪನಾ. ಕೆಮ್ಮಿಂಜೆ ದೇವಳದಲ್ಲಿ ಶ್ರೀದೇವರಿಗೆ ಪವನಾಭಿಷೇಕ, 12 ತೆಂಗಿನಕಾಯಿ, ಮಹಾಗಣಪತಿ ಹೋಮ, ಬಿಂಬಶುದ್ಧಿ, ಪಂಚವಿಂಶತಿ, ಕಲಶ ಪೂಜೆ, ಶ್ರೀದೇವರಿಗೆ ಕಲಶಾಭಿಷೇಕ ನಡೆಯಿತು. ಸೇವಾಕರ್ತರಾದ ಬೆಂಗಳೂರು ನಿವಾಸಿ ರಾಗೇಶ್ ರಾವ್ ಕುಟುಂಬದವರಿಂದ ಸಮರ್ಪಣೆಯಾಗುವ ಶ್ರೀ ಮಹಾವಿಷ್ಣು ದೇವರ ಉತ್ಸವ ಮೂರ್ತಿಗೆ ಪ್ರಾರ್ಥನೆ ಸಲ್ಲಿಸಿದ ಬಳಿಕ ಶ್ರೀ ಮಹಾಲಿಂಗೇಶ್ವರ ದೇವಸ್ಥಾನಕ್ಕೆ ಮಹಾವಿಷ್ಣು ದೇವರ ಉತ್ಸವ ಮೂರ್ತಿ ಸ್ವರ್ಣ ಕವಚವನ್ನು ತರಲಾಗಿತ್ತು. ಶ್ರೀ ಮಹಾಲಿಂಗೇಶ್ವರ ದೇವಸ್ಥಾನದಲ್ಲಿ ಪ್ರಧಾನ ಅರ್ಚಕ ವಸಂತ ಕೆದಿಲಾಯ ಅವರು ಕೆಮ್ಮಿಂಜೆ ಶ್ರೀ ಮಹಾವಿಷ್ಣು ದೇವರ ಉತ್ಸವ ಮೂರ್ತಿಯ ಸ್ವರ್ಣ ಕವಚ ಹಾಗೂ ಧೂಮಾವತಿ ದೈವದ ಬಿಂಬ ಹಾಗೂ ಹಸಿರು ಹೊರೆ ಕಾಣಿಕೆಯ ಬಗ್ಗೆ ಪೂಜೆ ಸಲ್ಲಿಸಿದ್ರು. ಈ ಸಂದರ್ಭ ದೇವಸ್ಥಾನದ ಅಧ್ಯಕ್ಷ ಕೇಶವ್ ಪೂಜಾರಿ ಬೆದ್ರಾಳ, ಸದಸ್ಯರಾದ ಪ್ರಧಾನ ಅರ್ಚಕ ಕೆ ವೆಂಕಟೇಶ್, ಉದಯ್ ಕುಮಾರ್ ಕೆಕೆ, ನಾರಾಯಣ್ ನಾಯಕ್, ಚಂದ್ರಪ್ರಭಾ ಸತೀಶ್, ಆಶಾಲತಾ, ಮಹೇಶ್ ಕಾವರಿಕಟೆ, ಸೂರಪ್ಪಗೌಡ, ಬಾಲಕೃಷ್ಣ ಪೂಜಾರಿ ಕೋಲಾಡಿ, ದೇವಳದ ಮ್ಯಾನೇಜರ್ ಪ್ರಶಾಂತ್ ಕೆಮಿಂಜೆ ಹಾಗೂ ಸ್ವರ್ಣ ಕವಚ ಸಮರ್ಪಣೆ ಮಾಡಿದ ಉದ್ಯಮಿ ನಾಗೇಶ್ ರಾವ್ ಅತ್ತಾಳ್ ರವರ ಪುತ್ರರಾದ ಪ್ರತಾಪ್, ನಿಶಾಂತ್, ಸೊಸೆ ಅಮಿತಾ ಪ್ರತಾಪ್, ಮೊಮ್ಮಕ್ಕಳಾದ ಯಶಸ್, ಪ್ರೀತಂ ಸಹಿತ ನೂರಾರು ಭಕ್ತರು ಮೆರವಣಿಗೆಯಲ್ಲಿ ಪಾಲ್ಗೊಂಡಿದ್ರು. ಅನಿಶ್ ಕುಮಾರ್, ವಿ4 ನ್ಯೂಸ್ 24/7 ಪುತ್ತೂರು.